ಸೆವೆಂತ್ ಚಾಪ್ಟರ್ 10th ಸ್ಟ್ಯಾಂಡರ್ಡ್ ಕನ್ನಡದ 7ನೇ ಚಾಪ್ಟರ್ ವೃಕ್ಷ ಸಾಕ್ಷಿ ನೆಕ್ಸ್ಟ್ ಪಾಠ. ಇದನ್ನು ಬರ್ತಿರೋದು ದುರ್ಗಾಸಿಂಹ. ಮೊದಲನೇ ಪ್ಯಾರಾಕೋಣ. ಮಧುರ ನಗರದೊಳ್ ಧರ್ಮಬುದ್ಧಿಯಂ ದುಷ್ಟಬುದ್ಧಿಯುಮೆಂಬರಿಬ್ಬರು ದುರ್ಬುದ್ಧಿಯಪ್ಪ ದುಷ್ಟಬುದ್ಧಿಯಂ ಕರೆದು ಪೊನ್ನಂ ಪಚುಕೊಳ್ಳುವಮೆನ್ ದುಷ್ಟಬುದ್ಧಿ ಪಾಪಬುದ್ಧಿಯಾಗಲ್ಪಗೆದೆಂದಂ. ನಾವೀ ಪೊನ್ನ ಪಚ್ಚುಕೊಂಡು ಮನೆಯೊಳ್ ಸ್ವೇಚ್ಛೆಯಿಂದಿರ್ಪವರಲಂ ಮತಂ ಪರದು ಓಗಳ್ ವೇಳ್ಕುಮದು ಕಾರಣದಿಂ ನಿನಗಮೇನಗಂ ಬೀಯಗೆ ತಕ್ಕನಿತು ಪೊನ್ನಂ ಕೊಂಡು ಮಿಕ್ಕ ಪೊನ್ನವನ್ನೆಲ್ಲ ಮನ್ನಿಲ್ಲಿಯೇ ಮಡಂಗುವಮೆನ್. ಧರ್ಮಬುದ್ಧಿಯ ಪಾಪಕರ್ಮನಂ ತನ್ನ ಮನದನೆಂದು ಬಗೆದು ಮದರ್ಕೊಡಂಬಟೊಂದು ಮಹಾವಟವಿಟ ಪಿಯ ಕೆಲದೊಳ್ ಪೊನ್ನಂ ಪೊಳ್ದು ಮಳುದಿವಸಮಿರ್ಮರಂ ಪೊಳಲಂ ಪೊಕ್ಕು ಇಷ್ಟವಿಷಯ ಸುಖಂಗಳನುಭವಿಸುತ್ತಿದ್ರು. ದುಷ್ಟಬುದ್ಧಿ ಧರ್ಮಬುದ್ಧಿಯಂ ವಂಚಿಸಿ ಪೋಗಿ ಪೊನ್ನನೆಲ್ಲಂ ಕೊಂಡು ಕುಳೆಯಂ ಮುನಿನಂತೆ ಪೊಳ್ದು ಕೆಲವಾನುಂ ದಿವಸಕ್ಕೆ ತಾನ ಲಿಗೆ ಬಂದು ಬೀಯಗೆ ಪೊನ್ನೆಲ್ಲ ವೀನಂ ಕಳೆದು ಪೊನ್ನಂ ತೆಗೆದುಕೊಳ್ಳುವಂ. ಬನ್ನಿಮೆಂದೊಡೆಗೊಂಡು ಪೋಗಿ ಪೂಳ್ತೆಡೆಯೊಳ್ ಪೊನ್ನ ಕಾಣದೆ ಇನ್ನುಸಿರದಿರ್ದೊಡೆ ಅನೃತಂ ತನ್ನ ಮೇಲೆ ವರ್ಪದೆಂದು ಪೊನ್ನನೆಲ್ಲಮೆಂ ನೀನೆ ಕೊಂಡೊಯ್ಯಬಂದು. ಇಲ್ಲಿ ಏನಂದರೆ, ಮಧುರ ನಗರದಲ್ಲಿ ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ಎಂಬ ಇಬ್ಬರು ವ್ಯಕ್ತಿ ಇದ್ದಾರೆ. ಅವರು ಅಲ್ಲಿ ಕೆಲಸಕ್ಕಾಗಿ ಹೋಗಿರ್ತಾರೆ. ಅವರು ಕೆಲಸ ಮುಗಿಸ್ಕೊಂಡು ದುಡ್ಡು ತೊಗೊಂಡು ವಾಪಸ್ ಬರ್ತಿರುವಾಗ ದುಷ್ಟಬುದ್ಧಿ ಅವನು ತುಂಬ ದುಷ್ಟ ಯೋಚನೆಗಳು ಮಾಡ್ತಿರ್ತಾನೆ. ಆವಾಗ ಅವನೇನು ಹೇಳ್ತಾನಂದರೆ, ನಾವು ಈ ಎಲ್ಲ ದುಡ್ಡನ್ನು ತೊಗೊಂಡು ವಾಪಸ್ ನಮ್ಮ ಮನೆಗೆ ಹೋದರೆ ಅಲ್ಲಿ ಇದೆಲ್ಲ ಖರ್ಚಾಗ್ಬಿಡುತ್ತೆ, ನಮ್ಮ ಹತ್ರ ಏನು ಉಳಿಯಲ್ಲ. ಅದಕ್ಕೆ ನಾವು ಇಲ್ಲಿ ಒಂದು ಮರ ಇದೆಯಲ್ಲ, ಈ ಮರದ ಕೆಳಗೆ ನಾವು ಈ ದುಡ್ಡನ್ನೆಲ್ಲ ಇಲ್ಲೇ ಇಟ್ಕೋಣ, ನಮಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಹೋಗೋಣ, ಮತ್ತೆ ಬೇಕಾದರೆ ಮತ್ತೆ ಬರೋಣ ಎಂದು ದುಷ್ಟಬುದ್ಧಿ ಧರ್ಮಬುದ್ಧಿನ ಕರೆದ್ಬಿಟ್ಟು ಹೇಳ್ತಾನೆ. ಹೇಳಿದ್ಮೇಲೆ ಆಯಿತು ಅಂತ ಧರ್ಮಬುದ್ಧಿ ಒಪ್ಕೊತಾನೆ. ಅವ್ನು ಕರೆದ್ಬಿಟ್ಟು ಹೇಳಿದ್ಮೇಲೆ ಅವ್ನ ದುಡ್ಡನ್ನೆಲ್ಲ ಅಲ್ಲ ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ತೊಗೊಂಡು ಅವರಿಬ್ಬರು ತಮ್ಮ ಊರಿಗೆ ಹೋಗ್ತಾರೆ. ಊರಿಗೆ ಹೋದ್ಮೇಲೆ ಒಂದು ದಿನ ದುಷ್ಟಬುದ್ಧಿ ಏನು ಮಾಡ್ತಾನಂದರೆ, ವಾಪಸ್ ಬಂದುಬಿಟ್ಟು ಈ ಮರ ಹತ್ರ ಎಲ್ಲ ದುಡ್ಡನ್ನು ತೊಗೊಂಬಿಟ್ಟು ಹೋಗಿ ಎಲ್ಲ ಖರ್ಚು ಮಾಡಿ ಆ ದುಡ್ಡನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಇಟ್ಕೊಂಡ್ಬಿಟ್ಟು ಏನು ಮಾಡಿರ್ತಾನಂದರೆ, ನೆಕ್ಸ್ಟ್ ಮರುದಿನ ಹೋಗ್ಬಿಟ್ಟು ಧರ್ಮಬುದ್ಧಿ ಹತ್ರ ಹೋಗ್ಬಿಟ್ಟು ಧರ್ಮಬುದ್ಧಿ ಹತ್ರ ಹೋಗ್ಬಿಟ್ಟು ನನಗೆ ಹತ್ರ ದುಡ್ಡಿಲ್ಲ, ದುಡ್ಡು ತೊಗೊಂಬರೋಣಪ್ಪ ಅಂತ ಕರ್ಕೊಂಡು ಹೋಗ್ಬಿಟ್ಟು ಆ ದುಡ್ಡನ್ನೆಲ್ಲ ಅದನ್ನು ಹಾಕಿದಾಗ ಅಲ್ಲಿ ಔಸಿಟ್ಟಿರ್ತಾರಲ್ಲ ಅದನ್ನು ಹಾಕಿದಾಗ ಅಲ್ಲಿ ದುಡ್ಡು ಸಿಗಲ್ಲ. ಅವನೇ ದುಷ್ಟಬುದ್ಧಿ ಆರೋಪ ಮಾಡ್ತಾನೆ ಧರ್ಮಬುದ್ಧಿ ಮೇಲೆ, ನೀನೇ ತೊಗೊಂಡಿದ್ಯಾ, ಇದು ನಮ್ಮಿಬ್ಬರಿಗೆ ಬಿಟ್ಟರೆ ಇದು ಬೇರೆ ಯಾರಿಗೂ ಈ ವಿಷಯ ಗೊತ್ತಿಲ್ಲ, ನೀನೇ ತೊಗೊಂಡಿದ್ಯಾ ಅಂತ ಅವನ ಮೇಲೆ ಆರೋಪ ಮಾಡ್ತಾನೆ. ಇದು ಫಸ್ಟ್ ಪ್ಯಾರ. ಅತಿ ಕುಟಿಲ ಮನಂ ಧನುರ್ಬದ್ಧತೆಯಿಂದಂ ದುಷ್ಟಬುದ್ಧಿ ನುಡಿದಂ ಪುಸಿಯಂ ಮತಿಗಟ್ಟು ತಸ್ಕರಸ್ಯನೃತಂ ಬಲಂ ಎನಿಪ ವಾಕ್ಯಂ ನೆನೆಯುತ್ತಂ. ದುಷ್ಟಬುದ್ಧಿ ತುಂಬ ಕುಟಿಲ ಹಾಗೂ ಬುದ್ಧಿವಂತನಾಗಿ. ನೆಕ್ಸ್ಟ್ ಪ್ಯಾರ ಏನಂದರೆ, ಇಲ್ಲಿ ದುಷ್ಟಬುದ್ಧಿ ಧರ್ಮಬುದ್ಧಿಗೆ ಏನು ಹೇಳ್ತಾರಂದರೆ,
ಅವನು ತನ್ನ ಅತಿ ಬುದ್ಧಿವಂತಿಕೆ ಮತ್ತು ದುಷ್ಟಬುದ್ಧಿಯನ್ನು ತುಂಬ ಬುದ್ಧಿವಂತನಾಗಿದ್ದಕ್ಕೆ ಅವನೇನು ಹೇಳ್ತಾನೆ ಅಂದರೆ, ನೀನೇ ಎತ್ಕೊಂಡು ಹೋಗಿದ್ಯಾ ಧೃತಂ ಬಲಂ ಎನ್ನಿಪ ಎನ್ನುವ ವಾಕ್ಯವನ್ನು ಅವನು ಧರ್ಮಬುದ್ಧಿಗೆ ಹೇಳ್ತಾನೆ. ಸೊ ನೆಕ್ಸ್ಟ್ ಬರ್ಕೋಣ. ಅಂತೂ ದುಷ್ಟಬುದ್ಧಿ ಮುನ್ನೊಮ್ಮೆ ಕೆಟ್ಟನೆಂದು ಬಾಯಂ ಬಸಿಲೆಂ ಬಾಯ್ದುಕೊಂಡು ಪುಯಿಲಿಟ್ಟು ಧರ್ಮಬುದ್ಧಿಯ ಮೇಲೆ ಕಳ್ಳವನ್ನಿಟ್ಟು ಕಪಳಿದು ಕಾತರಿಸಿ ನುಡಿಯೇ ತತ್ಕೂರ್ಮೆ ಗಿಡ್ನುಡಿದು ನಿಮ್ ಗೆಲೆ ಬಾಯ್ದ ಮತ್ತು ಪೊಗಳಪಡೆಯ ವಿಚಾರಂ ಗೈವೆಂದು ಧರ್ಮಾಧಿಕರಣರೆಲ್ಲೈಗೆ ಬಂದಿವರುಂ ತಪ್ರಂ ಪಂಚಮೇಳಮಂ ಸವಿಸ್ತುರಂ ನುಡಿದ ಕಡೆಯೋಳ್ ದುಷ್ಟಬುದ್ಧಿಯಿಂದೆಂದು ಪೊನ್ನಲ ಮನೀತನೆ ಕಳೆದುಕೊಂಡದರ್ಕೆ ಸಾಕ್ಷಿಯುಂಟೆ ಸಭಾಸದರು ಸಾಕ್ಷಿಯಂ ಪೇಳೇನ್ ಪೊನ್ನಮ್ಮ ಮಡಗುವಾಗಲೀತನು ಮಾನ್ ವಿಸ್ಮಯಂಪಟ್ಟು ಈತನ ಮಾತು ಅಶ್ರುತಪೂರ್ವಮಿ ಚೋದ್ಯಂ ನೋಡುವಂತೆ ಧರ್ಮಬುದ್ಧಿಯಂ ನೀನು ಕರೆದು ನೀನು ಸಾಕ್ಷಿಯಂ ಕೈಕೊಳ್ಳುವುದಂ ತೊಡಾತಂ ವೃಕ್ಷಂ ಸಾಕ್ಷಿಯೆಂದು ಮುನ್ನಂ ಪೇಳ್ದೆಯಂ ಕೇಳ್ದರುಮಿಲ್ಲಂ. ಸೊ ಇಲ್ಲೇನಂದರೆ, ದುಷ್ಟಬುದ್ಧಿ ಏನು ಮಾಡ್ತಾನಂದರೆ ಹೇಳ್ತಾನೆ, ನೀನೇ ಕಳ್ತನ ಮಾಡಿದ್ಯಾ, ನನ್ನ ದುಡ್ಡು ನೀನೇ ತೊಗೊಂಡಿದ್ಯಾ ಅಂತ ಹೇಳ್ತಾನೆ. ಆಗ ಅಲ್ಲಿದ್ದ ರಾಜ್ಯದ ಸೈನಿಕರು ಇವನು ರಾಜರ ಬಳಿ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟು ಮಂತ್ರಿ ಧರ್ಮಾಧಿಕಾರಿಗಳು ಹೇಳ್ತಾರೆ, ಏನಾಯಿತು ಅಂತ ಕೇಳಿದಾಗ ಇದೆಲ್ಲ ಹೇಳಿದ ನಂತರ ಹೇಳ್ತಾನೆ, ನನ್ನ ದುಡ್ಡು ಧರ್ಮಬುದ್ಧಿಯ ಕದ್ದಿದ್ದಾನೆ ಎಂದು ಹೇಳಿದಾಗ ಅಲ್ಲಿದ್ದ ಮಂತ್ರಿ ಕೇಳ್ತಾನೆ, ನಿನ್ನ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಅಂತ ಕೇಳಿದಾಗ ಅವನೇನು ಹೇಳ್ತಾನಂದರೆ, ನನಗೆ ಅಲ್ಲಿರೋ ವೃಕ್ಷದ ಕೆಳಗೆ ದುಡ್ಡಿಟ್ಟಿರ್ತಾರಲ್ಲ ಆ ವೃಕ್ಷನೇ ನಮಗೆ ಸಾಕ್ಷಿ ಅಂತ ಹೇಳ್ತಾನೆ. ಇವರೆಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಅಲ್ಲಿರುವ ಸಭಾ ಜನರಿಗೆ, ವೃಕ್ಷ ಹೇಗೆ ಸಾಕ್ಷಿ ಹೇಳುತ್ತದೆ ಎಂದು. ಆಮೇಲೆ ಧರ್ಮಬುದ್ಧಿನ ಒಳ ಕರ್ಕೊಂಡ್ಬಂದು ಧರ್ಮಬುದ್ಧಿನ ಕೇಳ್ತಾರೆ, ನಿನ್ನ ಹತ್ರ ಏನಾದರೂ ಸಾಕ್ಷಿ ಇದೆಯಾ? ಇವನೇ ದುಷ್ಟಬುದ್ಧಿ ಹೇಳ್ತಿದ್ದಾನೆ, ಅವನಿಗೆ ವೃಕ್ಷನೇ ಸಾಕ್ಷಿ ಹೇಳುತ್ತೆ ಎಂದು. ಈಗ ನಿನ್ನ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಅಂತ ಕೇಳ್ತಾರೆ. ಸೊ ನೆಕ್ಸ್ಟ್ ಹೋಗೋಣ. ಮನುಷ್ಯರ ಸುಕೃತ ದುಷ್ಕೃತಂಗಳು ದೈವಗಳೆಲೆಗೂ ಮೊದಲೆಂದಿ ಸಾಕ್ಷಿಯು ಮುಚ್ಚಿದಂ ಮರಣಂ ನುಡಿಸುವುದು ಪರಮಗಹನಮಿ ಸಾಕ್ಷಿಯಂ ಕೈಕೊಳ್ಳುವುದೇನೆ ಧರ್ಮಬುದ್ಧಿ ಕರವೊಳಿತು ಕೈಕೊಂದನೇನು ಧರ್ಮಾಧಿಕರಣದವರಂದು ಪೊದುದು ನಾಳೆ ಪೋಗಿ ಕೇಳುವೆ ಮೆನೆ ತಮ್ಮ ಮನೆಗೆಲ್ಲರುಂ ಪೋದರ್ ಆನೆಗುಂ ದುಷ್ಟಬುದ್ಧಿಯಂ ತನ್ನ ಮನೆಗೆ ಬಂದು ತಮ್ಮಯ್ಯನ ಕೈಯಂ ಪಿಡಿದು ಕಟ್ಟೆಕಾಂತಂ ಕುಯ್ದು ತದ್ವಂತಾತಮ್ಮೇಳಂ ತಿಳಿಯ ಪೇಳ್ದು ನಿಮ್ಮೊಂದು ವಚನ ಮಾತ್ರದಿಂ ನಮ್ಮ ಪರಿಗ್ರಹಮೆಲ್ಲಂ ಪಲುಕಾಲಂ ಪಸಿಯದುಂಟು ಪಾಲ್ವಿಂತರ್ಥಂ ಸಾರ್ಧಬುದು ನೀವ ಮರದ ಪೋಳಿಲೊಳಗಿದ್ದು ಧರ್ಮಬುದ್ಧಿಯ ಪೊನ್ನ ಕೊಂದೆಯದೆಂದು ನುಡಿಯಮೇ ಬುಧ ಮಾತಿನಿಂತೆಂದು. ಅದು ದುಷ್ಟಬುದ್ಧಿ ಹೇಳ್ತಾನಲ್ಲ, ನನಗೆ ಆ ವಟವೃಕ್ಷನೇ ನನ್ನ ಸಾಕ್ಷಿ ಅಂತ. ಸೊ ಅದಾದ ನಂತರ ಇವನ್ನ ಧರ್ಮಬುದ್ಧಿನ ಕೇಳ್ತಾರೆ, ನಿನ್ನ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಅಂತ ಕೇಳಿದಾಗ ಅವನು ನನ್ನ ಹತ್ರ ಏನೂ ಸಾಕ್ಷಿ ಇಲ್ಲ ಅಂತಾನೆ. ನಂತರ ಇವರು ಹೇಳ್ತಾರೆ, ಅಲ್ಲಿರುವ ಮಂತ್ರಿ, ಆಯಿತು ನೀವೆಲ್ಲ ಈಗ ಮನೆಗೆ ಹೋಗಿ ನಾವು ನಾಳೆ ವಟವೃಕ್ಷದ ಮುಂದೆ ಹೋಗ್ಬಿಟ್ಟು ನೋಡೋಣ ಯಾರು ಮಣ್ಣು ಕದ್ದಿದ್ದಾರೆ ಅದು ಹೇಳುತ್ತೆ ಅಂತ. ಆಯಿತು ಅಂತ ಹೋಗ್ತಾರೆ. ಇವನು ದುಷ್ಟಬುದ್ಧಿ ಏನು ಮಾಡ್ತಾರಂದರೆ, ಅವ್ರ ಮನೆಗೆ ಬೇಗ ಬಂದು ಅವರ ತಂದೆಯ ಹೆಸರು ಪ್ರೇಮವತಿ, ಅವ್ರ ತಂದೆಗೆ ಹೇಳ್ತಾನೆ,
ನಾ ನೀನು ನಾಳೆ ಎಲ್ಲರೂ ಹೋಗೋಕ್ಕಿಂತ ಮುಂಚೆ ಆ ಮರದಲ್ಲಿ ಒಂದು ಸಣ್ಣ ಹೋಲಿದೆ, ಕೋಣೆ ಇದೆ ಅಣ್ಣ. ಸರಿ, ಒಂದು ನಿಮಿಷ. ಅವನೇನು ಹೇಳ್ತಾನೆ ಅಂದರೆ, ಆ ಮರದಲ್ಲಿ ಒಂದು ಸಣ್ಣದಾಗಿ ಜಾಗ ಇದೆ, ನೀನು ಅಲ್ಲಿಗೆ ಹೋಗಿ ಕುಳಿತುಕೊಂಡ್ಬಿಟ್ಟು ನೀನು ಹೇಳಬೇಕು ಧರ್ಮಾವತಿಯೇ ಒಂದು ದುಡ್ಡನ್ನು ಕದ್ದಿರೋದು. ನೀನು ಹಂಗಂದಾಗ ನಾವು ಎಲ್ಲರೂ ಖುಷಿಯಾಗಿರ್ಬೋದು, ಇಲ್ಲಾಂದರೆ ನಾವೆಲ್ಲ ಸಾಯ್ತೀವಿ ಎಂದು ಎದುರಿಸಿ ಅವರ ಅಪ್ಪನ ಹೋಗು ಅಲ್ಲಿ ಕೂತ್ಕೋ ಅಂತ ಹೇಳ್ತಾನೆ. ಹೇಳ್ಬಿಟ್ಟು ಧರ್ಮಾವತಿಯೇ ಹೊನ್ನು ಕದ್ದಿದ್ದಾನೆ ಎಂದು ಹೇಳು ಅಂತ ಅವರಪ್ಪನ ಕಳಿಸ್ತಾನೆ. ರಾತ್ರಿ ಅಲ್ಲಿ ಹೋಗಿ ಬಿಚ್ಚಿಟ್ಕೊಂಡಿರೋ, ಯಾರಾದರೂ ಕೇಳಿದಾಗ ಅಲ್ಲಿ ನಾವು ಬೆಳಗ್ಗೆ ಬಂದ್ಬಿಟ್ಟು ಮಂತ್ರಿ ಕೇಳಿದಾಗ ಯಾರು ಅವ್ನು ಕದ್ದಿರೋದು, ಧರ್ಮಬುದ್ಧಿಯೇ ಕದ್ದಿರೋದು ಎಂದು ಹೇಳು ಅಂತ ಹೇಳ್ತಾರೆ. ಸೊ ಇದು ಅವರ ಅಪ್ಪನ ಪ್ರೇಮ ಮತ್ತೆ ಹೇಗೆ ಹೇಳ್ತಾನೆ, ಇಲ್ಲ ಜೊತೆಗೆ ಎದುರಿಸ್ತಾನೆ, ನೀವು ಹಂಗೆ ಹೇಳಿಲ್ಲ ಅಂದರೆ ನಾವು ಸಾಯ್ತೀವಿ, ನಮ್ಮ ಹತ್ರ ಹೊನ್ನಿರಲ್ಲ, ಆಮೇಲೆ ದುಡ್ಡಿರಲ್ಲ ಅಂತ ಎದುರಿಸ್ತಾನೆ. ನಾವು ಒಳ್ಳೆ ಊಟ ಮಾಡೋಕ್ಕಾಗಲ್ಲ ಎಂದೆಲ್ಲ ಎದುರಿಸ್ತಾನೆ. ಸೊ ಇದು ಇಲ್ಲಿವರೆಗೂ ಸ್ಟಾಪ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿವರೆಗೂ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ವೃಕ್ಷಸಾಕ್ಷಿ ಚಾಪ್ಟ್ರು ಇಲ್ಲಿವರೆಗೂ ಸ್ಟಾಪ್ ಮಾಡ್ತೀನಿ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿವರೆಗೂ ಅರ್ಥ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೇಗಿತ್ತು ಮತ್ತೇನೋ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ, ಮತ್ತು ಇನ್ನೂ ವಿಡಿಯೋಸ್ ಬೇಕಂದರೆ ನನ್ನ ಚಾನಲ್ ಎಮ್ ಎನ್ ಕೋಚಿಂಗ್ ಸೆಂಟರ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಓಕೆ ಫ್ರೆಂಡ್ಸ್, ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಬಾಯ್ ಫ್ರೆಂಡ್ಸ್.